ಹಾವೇರಿ ಜಿಲ್ಲೆ ರಾಣಿಬೆನ್ನೂರಿನಲ್ಲಿ ಜನರಿಗೆ ಬಹಳ ಅಚ್ಚುಮೆಚ್ಚುವಾಗಿದ್ದ ಮೈಸೂರು ಹುಲಿ ಎಂಬ ಪಿಪಿ ಹೋರಿಯು ಸಾವನ್ನಪ್ಪಿದೆ. ಕೆಲ ದಿನಗಳಿಂದ ಹೋರಿಯ ಕಾಲುಗಳಲ್ಲಿ ನೋವು ಕಂಡಿದ್ದರಿಂದ ಹೋರಿಯ ಮಾಲೀಕರು ಹೋರಿ ಚೇತರಿಸಿಕೊಳ್ಳಲಿ ಎಂದು ಬಹಳ ಚೆನ್ನಾಗಿ ಆರೈಕೆ ಮಾಡಿದರು. ಆದರೆ ಚೇತರಿಸಿಕೊಳ್ಳದ ಎತ್ತು ವಿಧಿಯ ಆಟಕ್ಕೆ ಬಲಿಯಾಗಿದೆ. ಈ ಹೋರಿಯು ಪಿಪಿ ಹೋರಿಯ ಹೆಸರಿನಲ್ಲಿ ಮೈಸೂರು ಹುಲಿ ಎಂದು ಹೋರಿ ಹಬ್ಬಗಳಲ್ಲಿ ಬಹಳ ಹೆಸರು ಮಾಡಿ ಬಹುಮಾನ ತೆಗೆದುಕೊಂಡಿತ್ತು. ಆದರೆ ಮೈಸೂರು ಹುಲಿ ಇನ್ನಿಲ್ಲ. ರಾಣಿಬೆನ್ನೂರಿನ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಿ ಅಂತ್ಯಕ್ರಿಯೆಯನ್ನು ನೆರವೇರಿಸಿದರು. ಈ ಸಂದರ್ಭದಲ್ಲಿ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಸಂತಾಪ ಸೂಚಿಸಿದರು. ವರದಿ ಮಂಜು ಶ್ರವಣೂರು.